ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ಯಶಸ್ವಿಯಾಗಿ ನಡೆದಿದೆ. ಸಭೆಯಲ್ಲಿ ಪ್ರಮುಖ 3 ನಿರ್ಣಯಗಳು ಅಂಗೀಕಾರವಾಗಿದೆ ಅಂತ ಬಿಜೆಪಿ ರಾಜ್ಯ ವಕ್ತಾರ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕಾರಿಣಿಯ ಬಗ್ಗೆ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಸಾಧನೆಗೆ ಕಾರ್ಯಕಾರಿಣಿ ಸಭೆ ಯಶಸ್ವಿಯಾಗಿದೆ. ಶಿಕ್ಷಣ ನೀತಿ, ರೈತ ಕಾಯ್ದೆ, ನೆರೆ ಮತ್ತು ಕೋವಿಡ್ ನಿಭಾಯಿಸುವಿಕೆಯ ಬಗ್ಗೆ ಶ್ಲಾಘನೆ ವ್ಯಕ್ತವಾಗಿದೆ. ಇನ್ನು ಮುಂದೆ ಪ್ರತಿ ತಿಂಗಳು ಕಾರ್ಯಕಾರಿಣಿ ನಡೆಯಲಿದೆ. ಪಕ್ಷ ಸಂಘಟನೆ ಬಲಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಅಂತ ಹೇಳಿದರು. ರಾಜ್ಯ ಕಾರ್ಯಕಾರಿಣಿ ವಿಶೇಷ ಸಭೆ ನಡೆದಿದೆ. ಅದು ಅತ್ಯಂತ ಯಶಸ್ವಿಯಾಗಿ ಮತ್ತು ಭಾಗವಹಿಸಿದಂಥ ನಮ್ಮ ನಿರೀಕ್ಷೆ ಒಂದು 100% ಇದ್ದರೆ ಒಂದು 85-88% ಅಪೇಕ್ಷಿತ ಡೆಲಿಗೇಟ್ಸ್ ಪ್ರತಿನಿಧಿಗಳು ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಮತ್ತು ಮುಂಜಾನೆಯಿಂದ ಸಮಾರೋಪ ಸಮಾರಂಭದವರೆಗೆ ಎಲ್ಲ ಪ್ರತಿನಿಧಿಗಳು ಇದ್ದು ಭಾಗವಹಿಸಿದಂಥ ಒಂದು ವಿಶೇಷ ಕಾರ್ಯಕಾರಿಣಿ ಇದಾಗಿದ್ದರಿಂದ ನಾನು ಪ್ರಾರಂಭದಲ್ಲಿ ಇದರ ಯಶಸ್ಸಿಗೆ ಸಹಕರಿಸಿದಂಥ ಜಿಲ್ಲಾಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇವತ್ತು ಈ ಒಂದು ಸಾರ್ಥಕ್ಯದ ಒಂದು ಧನ್ಯತೆಯ ಒಂದು ಭಾವನೆ ಇಟ್ಟುಕೊಂಡು ಅವರೆಲ್ಲರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.